ಇನ್ನೂ ಆಗಿದೆ. ಇಷ್ಟು ತೀವ್ರ ಅಲ್ಲದಿದ್ರೂ ನೀರು ಹರಿವು ನಿಂತು ಪಾಚಿ ಕಟ್ಟಿ, ದಪ್ಪ ಪಾಚಿ ಕಟ್ಟಿ ಎಲ್ಲ ಆಗಿದೆ. ಹಾಗಾಗಿ ಇದು ನಮಗೆ ಹೊಸ ಅನುಭವ ಅಲ್ಲ. ಆದರೆ ಏನಾಗಿದೆ, ಈಗ ನೀರಿನ ಬಳಕೆ ವರ್ಷ ಹೆಚ್ಚಾಗ್ತಾ ಇದೆ. ಉದಾಹರಣೆಗೆ ಕೃಷಿಗೆ ಹೆಚ್ಚು ನೀರು ಬಳಕೆ ಮಾಡ್ತಾರೆ. ಈ ಸಮಯದಲ್ಲಿ ಕೃಷಿ ಒಣಗಿ ಹೋಗೋದನ್ನು, ಅಡಿಕೆ, ತೆಂಗು, ಬಾಳೆ, ತರಕಾರಿ ನೋಡೋದನ್ನು ಹೊಟ್ಟೆ ಉರಿಯುತ್ತದೆ, ಸಂಕಟ ಆಗುತ್ತೆ ಯಾರಿಗಾದರೂ. ಹಾಗಾಗಿ ಕೃಷಿಗೆ ಹೆಚ್ಚು ನೀರು ಬಳಕೆ ಮಾಡ್ತಾರೆ. ನೀರು ಇಲ್ಲದ ಸಮಯದಲ್ಲಿ ನೀರು ಹೆಚ್ಚು ಬೇಕಾಗುತ್ತೆ ಕೃಷಿಗೆ. ಜೀವನಕ್ಕೂ ಕೂಡ ಬೇಕಾಗುವ ನೀರು ಈಗ ಜಾಸ್ತಿ. ಹಾಗಾಗಿ ಇದು ಒಂದು ರೀತಿಯ ಪೈಪೋಟಿ, ಪ್ರಕೃತಿ ಮತ್ತು ಜನಜೀವನದ ನಡುವೆ ಒಂದು ಸಣ್ಣ ಪೈಪೋಟಿ ನಡೀತಾ ಇದೆ. ನೀರಿನ ಅವಶ್ಯಕತೆ ಅನಿವಾರ್ಯ ಆಗ್ತಾ ಇದೆ, ನೀರಿನ ಕೊರತೆಯೂ ಹೆಚ್ಚಾಗ್ತಾ ಇದೆ. ಹಾಗಾಗಿ ಬಹುಶಃ ನಾವು ಮುಂದಿನ ವರ್ಷಗಳಲ್ಲಿ 3 ತಿಂಗಳ ಹಿಂದೆಯೇ ಜಾಗೃತಿ ಮಾಡಬೇಕು. ಸುಮಾರು ಮಾರ್ಚ್, ಏಪ್ರಿಲ್, ಮೇ 3 ತಿಂಗಳಲ್ಲಿ ನೀರಿನ ಬಳಕೆ ಕಡಿಮೆ ಮಾಡಬೇಕು. ಕೃಷಿಕರು, ಅದು ಸಾಮಾನ್ಯವಾಗಿ ದೊಡ್ಡ ಕೃಷಿಕರು, ನೀರಿನ ಬಳಕೆಯನ್ನು ಹತೋಟಿಲಿ ಇಡಬೇಕು. ಸಾಧ್ಯವಾದಷ್ಟು ತುಂತುರು ಹನಿ, ಡ್ರಿಪ್ ಇರಿಗೇಷನ್ ಅಥವಾ ಈ ಬೇರೆ ಬೇರೆ ಸಾಮಾನ್ಯವಾಗಿ ನೀರು ಬಳಕೆಯನ್ನು ಮಾಡಬೇಕು. ಈ ಸ್ಪ್ರಿಂಕ್ಲರು ಮತ್ತು ಒಡ್ಡು ನೀರು ಇವನ್ನೆಲ್ಲ ಸಂಪೂರ್ಣವಾಗಿ ಅವರು ತಡಿಲೇಬೇಕು.